ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆಯ ಸಮಾಜ ಸೇವಾ ಮತ್ತು ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಬೈಕಂಪಾಡಿ ಪ್ರದೇಶದ ಕೃಷಿ ಉತ್ಪಾದನೆ ಮಾರುಕಟ್ಟೆ ಸಮಿತಿ ಸಂಕೀರ್ಣದಲ್ಲಿ ನೂತನವಾಗಿ ನಿರ್ಮಿಸಿದ 10 ಕೈತೊಳೆಯುವ ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಸಕರಾದ ಡಾಕ್ಟರ್ ವೈ ಬರಶೆಟ್ಟಿ ಮತ್ತು ಉಮಾನಾಥ್ ಕೋಟ್ಯನವರು ಕೈತೊಳೆಯುವ ಘಟಕಕ್ಕೆ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿಯವರು ಸಮಾಜದಲ್ಲಿ ಬೇರೂರಿರುವ ಜನರ ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕನುಗುಣವಾಗಿ ಸ್ಪಂದಿಸುವ ರೋಟರಿ ಸಂಸ್ಥೆಯ ದಕ್ಷ ಮತ್ತು ನಿಸ್ವಾರ್ಥ ಸಮಾಜ ಸೇವಾ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಆ ನಿಟ್ಟಿನಲ್ಲಿ ಕೋವಿಡ್-19 ಸಮರ ಸಾರಿದ ನಂತರ ರೋಟರಿ ಕ್ಲಬ್ನವರು ಹಲವಾರು ವಿಷಯಗಳಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆ ವಿಷಯದಲ್ಲಿರ್ಬೋದು, ಈಗ ತಾನೇ ಮಾಡಿದಂಥ ಇಲ್ಲಿ ಒಂದು ಕೈ ತೊಳೆಯಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಸಹ ನಾನು ರೋಟರಿ ಕ್ಲಬ್ಬಿನ ಎಲ್ಲ ಅಧ್ಯಕ್ಷರಿರ್ಬೋದು, ಮಾಜಿ ಅಧ್ಯಕ್ಷರುಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ನನ್ನ ವೈಯಕ್ತಿಕ ಪರವಾಗಿ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ರೋಟೇರಿಯನ್ ಡಾಕ್ಟರ್ ದೇವದಾಸ್ ರೈ ಅವರು ಮಾತನಾಡಿ, ಎಪಿಎಂಸಿಗೆ ಕೈ ತೊಳೆಯುವ ಅವಶ್ಯಕತೆ ಇತ್ತು. ಇದೀಗ ಅದರ ವ್ಯವಸ್ಥೆಯನ್ನ ರೋಟರಿ ಮಂಗಳೂರು ವತಿಯಿಂದ ಮಾಡಲಾಗಿದೆ. ಈಗಾಗಲೇ ಆಹಾರ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ. ಮುಂದೆಯೂ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಎಂದು ಹೇಳಿದರು. ಈಗ ಎಪಿಎಂಸಿ ಅಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹೇಳಿದರು, ಒಂದು ಕೈ ತೊಳೆಯುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಹಾಗೆ ನಾವು ಆಹಾರದ ಸಾಮಗ್ರಿಗಳನ್ನು ನಮ್ಮ ರಾಜಗೋಪಾಲ್ ರೈ ಹಾಗೂ ಚಂದ್ರ ಶೆಟ್ಟಿ ಅಂತ ಅವರು ಭಾಳಷ್ಟು ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ನಾವು ಸ್ವಲ್ಪ ಕೆಲಸ ಮಾಡೋದಿದ್ದೇವೆ. ಈಗಾಗಲೇ 1.5 ಲಕ್ಷದಷ್ಟು ಕೆಲಸ ಆಗಿದೆ. ಈ ಕೈ ತೊಳೆಯುವ ವ್ಯವಸ್ಥೆಯದ್ದು ಅವಶ್ಯಕತೆ ಭಾಳಷ್ಟು ಇತ್ತು. ಈ ಸಂದರ್ಭ ಶಾಸಕ ಉಮಾನಾಥ್ ಕೋಟ್ಯನ್, ಕೃಷಿ ಉತ್ಪಾದನೆ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್, ಸಂಸ್ಥೆಯ ಅಧ್ಯಕ್ಷ ರೋಟೇರಿಯನ್ ಡಾಕ್ಟರ್ ಜಯಪ್ರಕಾಶ್ ಪೂಂಜಾ, ಮಾಜಿ ಅಧ್ಯಕ್ಷರಾದ ರೋಟೇರಿಯನ್ ಡಾಕ್ಟರ್ ನಂದಕಿಶೋರ್ ರಾವ್, ರೋಟೇರಿಯನ್ ಸಂತೋಷ್ ಶೇಟ್, ರೋಟೇರಿಯನ್ ರವಿ ಚಲನ್, ರೋಟೇರಿಯನ್ ಮಂಜುನಾಥ್ ರೇವಣ್ಕರ್, ನಿಯೋಜಿತ ಅಧ್ಯಕ್ಷ ಪ್ರಕಾಶ್ ಚಂದ್ರ, ಕೆಎಂ ಹೆಗ್ಡೆ, ಮಾಜಿ ಅಧ್ಯಕ್ಷ ರೋಟೇರಿಯನ್ ರಾಜಗೋಪಾಲ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.